ಅಮಟೂರಿನ ಕಟ್ಟೆಮಾರ್ ಶ್ರೀ ಮಂತ್ರದೇವತಾ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ ಮಂತ್ರದೇವತಾ ಶಿಲಾಮೂರ್ತಿ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ಶ್ರೀ ಮಂತ್ರದೇವತೆ ಗುಳಿಗ ಹಾಗೂ ಕೊರಗಜ್ಜ ದೈವಗಳ ವಾರ್ಷಿಕ ಕೋಲೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು. ಫೆಬ್ರವರಿ 29ರಂದು ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ಶ್ರೀ ಮಂತ್ರದೇವತೆ ಹಾಗೂ ಗುಳಿಗ ದೈವಗಳಿಗೆ ದೊಂದಿ ಬೆಳಕಿನಲ್ಲಿ ವೈಭವದ ಕೋಲೋತ್ಸವ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಶ್ರೀ ಕ್ಷೇತ್ರ ಪವಿತ್ರವಾದ ಕ್ಷೇತ್ರವಾಗಿದ್ದು ಬೇಡಿ ಬಂದ ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿಸುವಂತಹ ಪುಣ್ಯ ಕ್ಷೇತ್ರ ಇದಾಗಿದೆ. ದೈವ ದೇವರ ಬಗ್ಗೆ ನಂಬಿಕೆ ಹುಟ್ಟಿಸುವ ಕಾರ್ಯ ಅಗತ್ಯವಾಗಿ ಆಗಬೇಕಾಗಿದೆ ಅಂತ ಹೇಳಿದರು. ನಮ್ಮ ಈ ಹಿಂದೂ ಸಮಾಜದ ವೈಶಿಷ್ಟ್ಯ ದಾನೆಂದು ಬಂಡ ನಮ್ಮ ಮಾತೆಲ್ಲ ಪೂಜೆ ಮಲ್ಪ ಪ್ರಕೃತಿನೇ ಪೂಜೆ ಮಲ್ಪನಂಚಿನ ಜಗತ್ತದ ಏಕೈಕ ಒಂಜಿ ಧರ್ಮ ಸಂಸ್ಕೃತಿ ಇತ್ತಂಡ ನಮ್ಮ ಹಿಂದೂ ಸಮಾಜ. ನಂಗೆ ಮಣ್ಣಾಪುಂಡು, ಕಲ್ಲಾಪುಂಡು, ಮರ ಆಪುಂಡು, ಪಕ್ಕಿ ಆಪುಂಡು, ಪ್ರಾಣಿಲಾಪುಂಡು ಮಾತೆಟ್ಲ ದೈವತ್ವವನ್ನು ತೂಪುನಂಚಿನ ಒಂಜಿ ಸಮಾಜ ಜಗತ್ತಿನ ಬೇತೆ ಇರಲಿಚ್ಚಿ ಆಂಜನಕಲು ಮಾತ್ರ ಪೊಂಜನಕಲ್ನ ಮುಲುದೇವೇರಿ ಅವಳ ಜಗತ್ತಿನ ನಮ್ಮವಳು ಮಾತ್ರ ನಾನು ಇಂದಿಕ್ಕಿಡಿಚ್ಚಿ. ಇನ್ನು ಮಾಜಿ ಶಾಸಕರಾದ ಎ ರುಕ್ಮಯ್ಯ ಪೂಜಾರಿ ಮಾತನಾಡಿ, ಮನೋಜ್ ಕಟ್ಟೆಮಾರ್ ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಮಂತ್ರ ದೇವತೆಯನ್ನ ಪೂಜಿಸ್ತಾ ಇದ್ದು ಅವರ ಸಂಪಾದನೆಯನ್ನ ಅವರ ಸ್ವಂತಕ್ಕಾಗಿ ಉಪಯೋಗಿಸದೆ ಅದನ್ನ ಸಮಾಜದ ಉತ್ತಮ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಅವರು ಭಕ್ತಿಯಿಂದ ಶ್ರೀ ಕ್ಷೇತ್ರದಲ್ಲಿ ಪೂಜಿಸೋದ್ರಿಂದ ಈ ಕ್ಷೇತ್ರ ಕಾರಣಿಕ ಕ್ಷೇತ್ರವಾಗಿದೆ ಅಂತ ಹೇಳಿದರು. ಸಂಪಾದನೆ ಮಂತ್ರಂಚಿನ ಒಂಜಿ ಅಂಶನು ಸಮಾಜಕ್ಕೆ ಬಡ್ದು ಖರ್ಚು ಮಲ್ಪಿರಂದು ಇಂದು ಬೊಕ್ಕಲ ಬಾರಿ ಎಡ್ಡ ಸಂಗತಿ. ಎಂಕಲ ಕಲ್ಲಡ ಕಡೆ ಒಂಜಿ ಸಂಸ್ಥೆ ಉಂಡು, ಗುರೂಜಿ ಸೇವಾ ಸಂಸ್ಥೆ ಅಂದು. ಐಟ್ ಕೆಲವು ಜವಣಿಯರ್ನಕಲು ಸದಸ್ಯರಾದುಲ್ಲೇರು. ಅಕ್ಕಲು ಕೆಲವು ಬಾರಿ ಎಡ್ಡ ಕೆಲಸ ಮಂದಿರು. ಸಾಮಾನ್ಯ ಬಡವರಿನಕಲಿಗೆ ವಿದ್ಯಾಭ್ಯಾಸದ ತೊಂದರೆ ಇತ್ತಿನಕಲಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಪಲಕಲ, ಪಾಪದ ಕಲೆಗೆ ಇಲ್ಲಿಗೆ ಸಹಕಾರ ಮಲ್ಪನ, ಶೌಚಾಲಯಕ್ಕೆ ಸಹಕಾರ ಮಲ್ಪನ, ಈ ರೀತಿ ಬೇತೆ ಬೇತೆ ರೀತಿಯ ಸಹಕಾರ ಅಕ್ಕಲ ಮಂತೊಂದುಲ್ಲೇರು. ಅಂಡ್ ಅವು ಏರಿಯಾಗಳ ಗೊತ್ತಿಜ್ಜಿ ಇನಿ ಪ್ರಚಾರ ಪ್ರಿಯರ್ನಕಲು ನಮ್ಮ ಜಾಸ್ತಿ ಮಾತಿರಲ್ಲ. ಪ್ರಚಾರ ಜನ ನಮ್ಮ ಊಲ ಕೆಲಸ ಮಲ್ಪುಜ ಅಂಡ ಈ ಸಂಸ್ಥೆ ಒವ್ವೇ ಪ್ರಚಾರ ಜನದೆ ಏರಿಯಾಗಳ ಗೊತ್ತಿ ಜನ ಕೆಲಸ ಮಂತೊಂದುಲ್ಲೇರು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮೂವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಹಾಗೂ ಅನಾರೋಗ್ಯ ಪೀಡಿತರಿಗೆ ಸಹಾಯಧನವನ್ನ ವಿತರಿಸಲಾಯಿತು. ಇನ್ನು ಕಟ್ಟೆಮಾರ್ ಕ್ಷೇತ್ರದ ಮುಖ್ಯಸ್ಥರಾದಂತಹ ಮನೋಜ್ ಕುಮಾರ್ ಕಟ್ಟೆಮಾರ್ ಮಾತನಾಡಿ, ಈ ಕ್ಷೇತ್ರದ ಹಿನ್ನೆಲೆ ಹಾಗೂ ಮಂತ್ರದೇವತೆಯ ಕಾರಣಿಕದ ಬಗ್ಗೆ ವಿವರಿಸಿದರು. ಎಂಗಿ ಮಂತ್ರದೇವತೆ ಈ ಸತ್ಯ ಅಂದುಂಡ ಈ ಪಂತಿನ ಸತ್ಯ ಅಂದುಂಡ ಎಂಗೊಂಜಿ ಈ ಉಲ್ಲನೈಜ್ಜನ ಪನ್ಪನ ಲೆಕ್ಕ ಅವಡು ಎನ್ನ ಬದುಕೆ ಒಂಜಿ ಬದಲಾವಣೆ ಅವಡು ಎನ್ನ ಎಂಜಿನ ಮಾತ ಒಂಜಿ ಗ್ರಾಚಾರೋಡಿ ಅನ್ನ ಮಾತ ಅಪವಾದಲಿಕೆ ಏನೊಂಡೆನ ಏರ್ನ ಮಾತ ರುನೋಟ್ಟು ಮಾತ ಬುರುಂಡೆನ ಆ ರುನೋರ್ದು ಯಾನ್ ಒಂಜಿ ಮಿತ್ತು ಬರೋಡು ಪಂಡದು ಯಾನ್ ಅಲ್ಲ ಕೇನ್ನಂಚಿತ್ರ ಪೊರ್ತೋಡು ಯಾನ್ ಒಂಜೇ ಪಾತೆರ ಪಂಡ ಅಪ್ಪೆ ಬದುಕಂಡ ಬದುಕಲ್ಲ ಇಜ್ಜಿಂದಂಡ ನುವೇ ಮಟ್ಟೆಲ್ಡು ನುವೇ ಮಂತ್ರ ದೇವತೆ ಏನನ್ನ ಹಾಳು ಮಲ್ದು ಏನನ್ನೊಂದು ಮಾಟದ ದೇವತೆ ನೇನು ನಂಬೆರವಲ್ಲಿ ಪಂಡದು ಬರೆದಿದು ಯಾನ್ ನಿನ್ನೆದುರೇ ಜೀವ ಬಿಡುಪೆ ಅಂತ ಪಂಡದು ಪಾತೆರ ಪಣ್ಣಾನಿ ಮನದಾನಿ ಬೊಲ್ಪುದ ಪೊರ್ತುಗು ಕಪ್ಪು ರೂಪದ ಒಂಜಿ ಅಪ್ಪೆ ಆಲೊಂಜಿ ಬೊಳ್ಳಿದ ರೂಪಡು ಬತ್ತದು ಕಪ್ಪುದ ನಿಜವಾಯಿನ ರೂಪನು ತೆಜಪಾಯಲು ಐತ ದಿನೋರ್ದೆಂದು ದಿಂಜ ವರ್ಷದ ಇತಿಹಾಸದ ಅಲೆಜ್ಜೆ ಎಂಕಲ ಪೂರ್ವಜರಿಯರ್ಲ ಮಂತ್ರವಾದಿಲತ್ತು ಬಲ್ಮೆ ಬಂತುನಕ್ಲತ್ತು ಏರ್ಲ ಬಂತಿನಕ್ಲತ್ತು ಆಲ್ನ ಒಂಜಿ ದೃಶ್ಯನ ಎಂಕ ಆಯ್ನೆಡ್ದ ಅವರ ಐತ ಮನದಾರ್ದಿ ಒಂಜಿ ಜೀವನ ಬದಲಾದ ಪೋಂಡು ಸತ್ಯವಾದಂದಲ್ಲ ಆ ಸೋತುದು ಸುಣ್ಣಾದು ಸಾಲ ಮೂಲಾದು ಇತ್ತಿನಂಚಿತ್ತಿನ ವ್ಯಕ್ತಿ ಬಲ್ಮೆ ಬನ್ಪೆಗೆ ಬನ್ನಾಗ ಏರಾಂಡಲ ಬೈರುವೇನ ಆ ಎನ್ವೇನ ಸಾದಿಂದೆ ಅವು ಎಂದೆ ಬನ್ವೇರು ಅಂಡ ದಾದನ ಒಂಜಿ ಆಕಸ್ಮಿಕವಾದ ಬತ್ತಿನ ಏರುವರಿ ಗ್ರಾಚಾರ ಬತ್ತಿ ಆಯ್ಲ ಎನ್ನಲಕ್ಕನೆ ಸೋತುನೆ.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುಂಜೋಳಿ ಮಾರುಗುತ್ತು ಮೋಹನ್ ರಾಜ್ ಚೌಟ ಮಾತನಾಡಿ, ದೈವ ದೇವರನ್ನ ಪೂಜಿಸೋದ್ರಿಂದ ಒಂದು ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ನೆಲೆಯಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಗ್ರಾಮದಲ್ಲೂ ದೈವ ದೇವರನ್ನ ಭಕ್ತಿಯಿಂದ ಪೂಜಿಸಬೇಕು ಅಂತ ಹೇಳಿದ್ರು. ಜೋಕುಲು ಕೇಂದ್ರಜ್ಜಿ ಕಂಡನಿ ಬಡಿದಿ ಮನಸ್ತಾಪ ವರ್ಪಣು ಕಂಡನಿ ಮಂಡ ಬುಡಿದಿ ಗಂಜಾಲು ಬುಡಿದಿ ಮಂಡ ಕಂಡನಿ ಗಂಜಿ ಮೆಕ್ಕಿ ಬರ್ಲ ಗಲಾಟ ಶುರುವಾಪುಂಡು ನೆರೆ ಗರಟು ಗಲಾಟ ಶುರುವಾಪುಂಡು ಅಂಚನೆ ಊರು ತಗೊಳ್ಳ ಗಲಾಟೆ ಮುಂದೆ ಊರ ಶುರುವಾಪುಂಡು. ಈ ನಂಬಿಕೆ ಗಟ್ಟಿ ಆವಡು ನಾಂಡ ನಮ್ಮ ದೈವದೇವರ ಮಿತ್ತು ನಂಬಿಕೆ ದೀರೋಡು. ದೈವದೇವರ ಮಿತ್ತು ನಂಬಿಕೆ ದೀವಿನಾಗ ಈ ನಮ್ಮನ್ನ ಈ ಪರಸ್ಪರ ನಂಬಿಕೆ ಗಟ್ಟಿಯಾದು ಗಲಾಟೆ ಆಡುವ ಘರ್ಷಣೆ ಆಡುವರ ಸಾಧ್ಯತೆ ಹೆಚ್ಚು. ಅಂಚಾದಿಪ್ಪನಾಗ ನಮ್ಮ ದೈವದೇವರನ್ನು ಉದ್ಧಾರ ಮಲ್ಪೋಡು ದೈವದೇವರನ್ನು ಉದ್ಧಾರ ಆಂಡು ಗ್ರಾಮ ಉದ್ಧಾರ ಆಪುಂಡು ಗ್ರಾಮ ಉದ್ಧಾರಡು ಶಾಂತಿ ನೆಮ್ಮದಿ ನೆಲೆ ಆಪುಂಡು. ವೇದಿಕೆಯಲ್ಲಿ ಮುಂಬಯಿಯ ಉದ್ಯಮಿ ವಿಜಯ್ ಬಂಗೇರ, ಸಾಮಾಜಿಕ ಮುಖಂಡರಾದ ಅಶೋಕ್ ಕರ್ಕೇರ ಬಂಟ್ವಾಳ, ಮುಂಬಯಿಯ ಉದ್ಯಮಿ ಹರೀಶ್ ಶೆಟ್ಟಿ ಚೆಂಬೂರು, ಶೈಲೇಶ್ ಕನ್ಸ್ಟ್ರಕ್ಷನ್ ಮೆಲ್ಕಾರ್ನ ಶೈಲೇಶ್ ಪೂಜಾರಿ, ಕಲಾವತಿ ಕೋಟ್ಯಾನ್, ಜಯ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಂತೋಷ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚೆನ್ನಪ್ಪ ಕೋಟ್ಯಾನ್, ತುಳು ನಿರೂಪಕ ದಿನೇಶ್ ಸುವರ್ಣರಾಯಿ, ಯುವ ಉದ್ಯಮಿ ಜಗದೀಶ್ ಬಜ್ಜರ್ ಅಮ್ಟೂರು, ವಸಂತ ಪೂಜಾರಿ ಬಟ್ಟೆಹಿತ್ಲು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಧಾರ್ಮಿಕ ಸಭಾ ಕಾರ್ಯಕ್ರಮದ ಬಳಿಕ ಶ್ರೀ ಮಂತ್ರದೇವತೆ ಹಾಗೂ ಗುಳಿಗ ದೈವಗಳಿಗೆ ದೊಂದಿ ಬೆಳಕಿನಲ್ಲಿ ವೈಭವದ ಕೋಲೋತ್ಸವ ನಡೆಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಬಂಟ್ವಾಳ.